ಸ್ಕೂಲ್ಗೆ ಫೀಸ್ ಇದಕ್ಕೆ ಕೇಳಿದೆವು. ಅಲ್ಲಿ ಗೌರ್ಮೆಂಟ್ ಹೇಳಿದೆ 70% ಕಟ್ಲಿಕ್ಕೆ ಅಂತ ಹೇಳಿ. ಬಟ್ ನನ್ ಮಗ ಹೋಗೋ ಸ್ಕೂಲಿಗೆ ನಾವು ಕೇಳಿದಾಗ ಅವ್ರು ಹೇಳ್ತಾರೆ ನಮ್ದು ಇಲ್ಲಿ ಸ್ಟೇಟ್ ಸಿಲೆಬಸ್ ಅವರು ಯಡಿಯೂರಪ್ಪನವ್ರು ಏನ್ ಹೇಳ್ತಾರೆ ಅದು ನಮ್ಗೆ ಬರುದಿಲ್ಲ ಅಂತ ಹೇಳ್ತಾರೆ. ಸೊ ಫುಲ್ 32,000 ಫೀಸ್ ಕಲೆಕ್ಟ್ ಮಾಡಿದ್ದಾರೆ. ನೋಡೋಣ, ಈಗ ಸರ್ಕಾರದ ಮಾರ್ಗಸೂಚಿ ಏನಿದೆ ಅಂತ ಕೇಳೋಣ. ಅಲ್ಲ ಲಾಸ್ಟ್ ಇಯರ್ ನಾನು 5th ಸ್ಟ್ಯಾಂಡರ್ಡ್ ಇದು ಅಂದ್ರೆ ಅವಾಗ ಹೌದು ಅಂತ ಅಲ್ಲ, ಬಹಳಷ್ಟು ಸಂಸ್ಥೆಗಳಲ್ಲಿ ಹೇಳಲಾಗಿತ್ತು 60% ಮಾತ್ರ ತಗೊಳ್ಬೇಕು, ಅದಕ್ಕಿಂತ ಹೆಚ್ಚು ತಗೊಳ್ಬಾರ್ದು ಅಂತ ಹೇಳಲಾಗಿತ್ತು. ಆದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪರಿಪೂರ್ಣ ಅಂದ್ರೆ ಸಂಪೂರ್ಣ ಫೀಸನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ದೂರುಗಳು ಬಹಳಷ್ಟು ಬಂದಿದ್ವು. ಬಹುಶಃ ಈ ಬಾರಿ ಈ ಸಲ ಸಹ ಹಾಗೇನೆ 12th ಗೆ ಎಕ್ಸಾಮ್ ಮುಗ್ದಿತ್ತು, ಏಪ್ರಿಲ್ 12 ಗೆ ಎಕ್ಸಾಮ್ ಮುಗ್ದಿತ್ತು. 24th ಒಳಗೆ ಫೀಸ್ ಕಟ್ಬೇಕಂತ ಹೇಳಿದ್ರು. ಸೊ ಎಲ್ಲ ಸ್ವಲ್ಪ ಇದು ಮಾಡಿದ್ರು, ಕಟ್ಲಿಕ್ಕೆ ಹಾಗೆ ಆಗುದಿಲ್ಲ ಅಂದ್ರೆ ನಮ್ಗೆ ಇರೋದು ಜೂನ್ ಅಲ್ಲಿ, ನಮ್ಗೆ ಕಟ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದಕ್ಕೆ ಅವ್ರೆಂತ ಹೇಳಿದ್ರು, ನೀವು ನೆಕ್ಸ್ಟ್ ನಿಮ್ಗೆ ಇದು ಅಲೌ ಮಾಡಿದ್ರೆ ಕೆಲವ್ರು ಕಟ್ಟುದಿಲ್ಲ ಅಂತ ಹೇಳಿದ್ರು, ಅದು ನಮ್ಗೆ ಪ್ರಾಬ್ಲಮ್ ಆಗ್ತದ ಅಂತ ಹೇಳಿದ್ರು. ಸೊ ಮತ್ತೆ ಲಾಕ್ ಡೌನ್ ಆಗಿದ್ರಿಂದ ನಮ್ಗೀಗ ಜೂನ್ 15 ಒಳಗೆ ಫೀಸ್ ಕಟ್ಬೇಕಂತ ಹೇಳಿ ಹೇಳಿದ್ದಾರೆ. ಬಟ್ ಫೋರ್ಸ್ ಮಾಡ್ತಾ ಇಲ್ಲ ಅವರು. ನಾವೇನ ಕಟ್ಲಿಲ್ಲ ಆದ್ರೆ ಗಳಿಗಳಿಗೆ ಮೆಸೇಜ್ ಕಳಿಸ್ತಾ ಇರ್ತಾರೆ ಕಟ್ಟಿ ಅಂತ. ಈಗ ನಾಡ್ದು 15 ಒಳಗೆ 34,000 ಈ ಇಯರ್ದು ಉಂಟು ಫೀಸ್ ಕಟ್ಲಿಕ್ಕೆ. ನಾಡ್ದು 15 ಒಳಗೆ 22,000 ಕಟ್ಬೇಕು. ಅದು ಅಲ್ಲದೆ ಮೊನ್ನೆ ನಾವು ಆಲ್ರೆಡಿ ಬುಕ್ ಸಹ ನಿನ್ನೆ ಎಲ್ಲ ಮೊನ್ನೆ ಡಿಸ್ಟ್ರಿಬ್ಯೂಟ್ ಮಾಡಿ ಆಗಿದೆ 4th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ಗೆ. ನೀವು ಒಂದು ವೇಳೆ ಕಟ್ಟದೇ ಇದ್ರೆ ಆನ್ಲೈನ್ ಕ್ಲಾಸ್ ಅನ್ನು ನಿಲ್ಲಿಸಿ ಬಿಡ್ತಾರೆ ಅಥವಾ ಮಾಡುವುದಿಲ್ಲ, ಯಾರು ಹಣ ಕೊಟ್ಟಿದ್ದಾರೆ ಅವ್ರದ್ದು ಆರಂಭ ಮಾಡ್ತಾರೆ. ಇಲ್ಲ, ಆನ್ಲೈನ್ ಕ್ಲಾಸ್ ಕಟ್ಟಿದೆ ಏನ್ ಹೇಳುದಿಲ್ಲ, ಬಟ್ ಮೆಸೇಜ್ ಕಳಿಸ್ತಾ ಇರ್ತಾರೆ. ಮತ್ ನಿನ್ನೆ ಸ್ಕೂಲ್ ಓಪನ್ ಮಾಡಿ ಬುಕ್ಸ್ ಸಹ ಎಲ್ಲ ಕೊಟ್ಟಾಗಿದೆ, ಪರ್ಮಿಷನ್ ತಗೊಂಡಿದಾರ ಗೊತ್ತಿಲ್ಲ ಹಾಗೆ. ಸೊ ಪುಸ್ತಕದ ಹಣ ನೀವೇ ಅಂದ್ರೆ ನೀವು ಕೊಟ್ಟಿದ್ದೀರಾ ಅಥವಾ ಅದು ಹೇಗೆ? ನಾವೇ ಕೊಟ್ಟು ತಗೊಂಡಿದ್ದೀರಾ? 34,000 ಸ್ಕೂಲ್ ಫೀಸ್, 4,000 ಬುಕ್ಸ್ ಇದೆ ಫೀಸ್. ಓಕೆ 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 ಅಲ್ಲ, ಸರಿ, ಅವರು ಹೇಳಿದಂತಹ ವಿಷಯ ಅಂದ್ರೆ ಕನ್ಸೆಷನ್ ಅಂತ ಹೇಳಿದ್ರೆ ಅದು ಕರೆಕ್ಟ್ ಎಲ್ಲರಿಗೆ. ನಮ್ಗೆ ಕರ್ನಾಟಕದಲ್ಲಿರುವಾಗ ಯಡಿಯೂರಪ್ಪನವ್ರು ಏನ್ ಮಾಡಿದಾರೆ, ಎಲ್ಲ ಸ್ಕೂಲ್ಗೆ ಆಗುವಾಗೆ ಸ್ವಲ್ಪ ಅಂದ್ರೆ ಎಲ್ಲರೂ ಅಲ್ಲಿ ಟೀಚರ್ ನಾವು ಸಹ ಇದ್ದಾರೆ, ಅವರಿಗೆ ಫೀಸ್ ಕೊಡ್ಬೋದು ಕರೆಕ್ಟ್, ಇಲ್ಲ ಹೇಳುದಿಲ್ಲ. ಬಟ್ ಅಲ್ಲಿ ಕನ್ಸೆಷನ್ ಒಂದು ಕಡಿಮೆ ಆದ್ರೆ ನಮ್ಗೆ ಸ್ವಲ್ಪ ಇಲ್ಲ, ಅದು ಸರ್ಕಾರ ಹೇಳಿದೆ, ಆದೇಶ ಇದೆ. ಇಲ್ಲ, ಆದೇಶ ಇದೆ ಅರ್ಚನಾ ಅವರು. ಈಗ ಕೇಳೋಣ, ನಾನು ಮಾತಾಡ್ತಾರೆ, ಅವರು ಉತ್ತರ ಕೊಡ್ತಾರೆ. ನಮಸ್ಕಾರ, ಥ್ಯಾಂಕ್ ಯು. ಹಾಗೇನಾದರೂ ಇದ್ದರೆ ಬಹುಶಃ ಅದಕ್ಕೊಂದು ಇಲಾಖೆ ಇದೆ, ನಮಗೆ ಈ ರೀತಿಯ ಒತ್ತಡಗಳನ್ನು ಹಾಕ್ತಾ ಇದ್ದಾರೆ ಅಂತ ಹೇಳುವಂತಹ ಸಂಗತಿಯನ್ನು ಅವರ ಗಮನಕ್ಕೆ ನಾವು ತರಬಹುದು. ಇದು ನೋಡಿ ಒಂದು ರೀತಿಯ ಸೂಕ್ಷ್ಮದ ಚರ್ಚೆಯ ವಿಷಯ. ಹೌದು, ನಾವು ಶಾಲೆಗೆ ಇಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ದಾರೆ ಯಾವುದೇ ರೀತಿ ಅಲ್ಲ, ನಮ್ಮ ಮಕ್ಕಳನ್ನು ಏನು ಒಳ್ಳೆಯ ಎಜುಕೇಷನ್ ಸಿಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಒಂದು ಒಳ್ಳೆಯ ಶಾಲೆಯನ್ನು ನೋಡಿ ಸೇರಿಸ್ತೇವೆ. ಆ ಶಾಲೆಗೆ ಸೇರಿಸುವಾಗ ಆ ಶಾಲೆಯ ಏನು ಈಗ ಎಲ್ಲವೂ ಅನುದಾನಿತ ಶಾಲೆಗಳು ಅಲ್ಲ, ಅನುದಾನ ರಹಿತ ಶಾಲೆಗಳು ಇದ್ದಾರೆ. ಅವರು ಶಾಲೆಯನ್ನು ಕೂಡ ನಡೆಸಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಅವರೊಂದಷ್ಟು ನಿರ್ಣಯಗಳನ್ನು ತೆಗೆದುಕೊಳ್ತಾರೆ. ಕೆಲವರು ಪೂರ್ಣವಾಗಿ ತಗೊಳ್ತಾರೆ, ಕೆಲವರು ತೆಗೆದುಕೊಳ್ಳದೇ ಇದ್ದಂತಹ ಶಾಲೆಗಳು ಕೂಡ ಇದೆ. ಒಂದು ಕಡೆಯಿಂದ ನಾವು ಅಧ್ಯಾಪಕರುಗಳಿಗೆ ಏನೂ ಅನುದಾನ ರಹಿತ ಶಾಲೆಯವರಿಗೆ ಯಾವುದೇ ರೀತಿಯ ಸಹಕಾರ ಇಲ್ಲ ಅಂತ ಹೇಳುವಂಥದ್ದನ್ನು ಕೂಡ ನಾವು ಒಂದು ಕಡೆಯಿಂದ ಮಾತಾಡ್ತೇವೆ. ಇನ್ನೊಂದು ಕಡೆಯಿಂದ ಮಕ್ಕಳ ಫೀಸನ್ನು ನಾವು ಹೇಗೆ ಕಟ್ಟೋದು ಅಂತ ಹೇಳುವಂಥದ್ದನ್ನು ಹೇಳ್ತೇವೆ. ಅದರ ಮಧ್ಯೆ ಸರ್ಕಾರಿ ಶಾಲೆಗಳು ಇದ್ದಾವೆ, ಅಲ್ಲಿ ಫೀಸೇ ಕಟ್ಟಬೇಕಾಗಿ ಇಲ್ಲದಂತಹ ಶಾಲೆಗಳು. ಆದರೆ ಇವತ್ತಲ್ಲಿ ಮಕ್ಕಳು ಕೂಡ ಕಟ್ಟಡ ಇದೆ, ಮಕ್ಕಳಿಲ್ಲ ಅಂತ ಹೇಳುವಂತಹ ಸ್ಥಿತಿ ಇದೆ. ಹಾಗಾಗಿ ಇದೆಲ್ಲವನ್ನು ಗಮನಿಸುವಾಗ ಅವರು ಹೇಳಿದಂತಹ ಸಂಗತಿ ಸರ್ಕಾರವನ್ನು ನನಗೂ ನೆನಪಿರುವ ಹಾಗೆ ಇಷ್ಟು ಪರ್ಸೆಂಟೇಜ್ ಮಾತ್ರ ಏನು ಫೀಸಿನಲ್ಲಿ ತಗೊಳ್ಬೇಕು, ಉಳಿದದ್ದನ್ನು ತೆಗೆದುಕೊಳ್ಳಬಾರದು ಅಂತ ಹೇಳುವಂತಹ ನಿರ್ಣಯವನ್ನು ಸರ್ಕಾರ ತೆಗೆದುಕೊಂಡಿದೆ.